ನಮ್ಮ ತುಮಕೂರು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ನಗರ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕ್ಯಾತ್ಸಂದ್ರದ ಹೆದ್ದಾರಿಯಲ್ಲಿ ಏನು ಇವತ್ತು ರಸ್ತೆ ತಡೆ ಮಾಡಿ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಸೂಕ್ತವಾದಂಥ ಒಂದು ಕಾರಣ ಇದೆ. ಏನು ನಮ್ಮ ತುಮಕೂರು ಮಾಜಿ ಮಂತ್ರಿಗಳ ಮನೆ ಸೋಡು ಶಿವಣ್ಣವರ ಮನೆಯಿಂದ ಇವತ್ತಿನ ನಮ್ಮ ಕ್ಯಾತ್ಸಂದ್ರ ಸಿದ್ಧಗಂಗಾ ಮಠದ ಇನ್ನು ಮುಂದೆ ಟೋಲ್ ಗೇಟ್ ತನಕನೂ ಕೂಡ ಏನು ದಾರಿ ಹದಗೆಟ್ಟೋಗಿದೆ. ಇದನ್ನು ದಿನ ನಾವು ಏನು ಲೋಕಲ್ ಲೈಟ್ ಏನಿದ್ದೀವಿ ದಿನ ಓಡಾಡೋಂಥ ರಸ್ತೆಗಳಲ್ಲಿ ಇದನ್ನು ದಿನ ನೋಡ್ಕೊಂಡು ಬಂದಿದ್ದೀವಿ. ಸಾರ್ವಜನಿಕರ ನೋವು ಕುಂದುಕೊರತೆಗಳನ್ನು ಕೂಡ ಕೇಳ್ಕೊಂಡು ಬಂದಿದ್ದೀವಿ. ಇದಕ್ಕೆ ಪ್ರತಿ ಸತಿನೂ ಕೂಡ ರಾಷ್ಟ್ರೀಯ ಹೆದ್ದಾರಿಯ ಇಂಜಿನಿಯರ್ಗಳಿಗೆ ಮುನ್ಸಿಪಲ್ ಅವರಿಗೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ರು ಸಹ ಸುಮಾರು 2 ತಿಂಗಳಿಂದ ಕಾಯ್ತಾನೆ ಇದ್ವಿ. ಈಗ ಮಾಡ್ತಾರೆ ಹಾಗೆ ಮಾಡ್ತಾರೆ ರಸ್ತೆನ ಅಂತೇಳಿ 2 ತಿಂಗಳಲ್ಲಿ ತಾವುಗಳೆಲ್ಲರೂ ಕೇಳ್ಬೋದು. ಕ್ಯಾತ್ಸಂದ್ರ ಠಾಣೆಯಲ್ಲಿ ಆಗಿರ್ಬೋದು, ತುಮಕೂರಲ್ಲಿ ಬರೋ ಅಂಥ ಹೊರವಲಯದ ರೂರಲ್ ಠಾಣೆಗಳಾಗಿರ್ಬೋದು ಎಷ್ಟು ಕಂಪ್ಲೇಂಟ್ಗಳು ದಾಖಲೆಗಳಾಗಿದ್ದಾವೆ ಅಂತೇಳಿ. ಇದನ್ನು ಯಾರೇ ಆದಂಥ ಅಫಿಷಿಯಲ್ಸ್ಗಳು ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಾದಂಥ ಕೈಗೆ ಏನು ಕಾರ್ಯಕ್ರಮಗಳನ್ನ ತಗೊಳ್ಳಿಲ್ಲ ರಸ್ತೆ ಸರಿಪಡಿಸೋಂಥ ವಿಚಾರಗಳಲ್ಲಿ. ಹಾಗಾಗಿ ಇವತ್ತು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಯಾವುದೇ ರೀತಿಯಾದಂಥ ಅವರು ಕಾನೂನು ಕ್ರಮ ನಮ್ಮ ಮೇಲೆ ತಗೊಂಡ್ರೂ ಕೂಡ ನಾವು ಇವತ್ತು ಇದನ್ನು ರಸ್ತೆ ತಡೆನ ಮುಂದುವರಿಸ್ತೀವಿ. ಇದನ್ನು ಯಾಕೆಂದರೆ ನೋಡಿ, ಇದು ಒಂದು ಶುಲ್ಕ ಕಲೆಕ್ಟ್ ಮಾಡಿ ನಡೆಸ್ತಿರೋ ಅಂಥ ರಸ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸರ್ವಿಸ್